ಸರಿ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಕ್ಲಾಸ್ಗೆ ಸ್ವಾಗತ, ಸುಸ್ವಾಗತ. ಶ್ಲೋಕ 310. ಶ್ರೀ ಚೈತನ್ಯ ನಿತ್ಯಾನಂದ ಅದ್ವೈತ ಚರಣ ಯಾನಾರ ಸರ್ವಸ್ವಾತಂತ್ರ್ಯ ಮಿಲೆ ಗಾನ. ಅನುವಾದ ಮತ್ತು ಭಾವಾರ್ಥ ಬೈ ಅಭಯ ಶರಣ ಅರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು ಮತ್ತು ಅದ್ವೈತ ಪ್ರಭುಗಳ ಪಾದ ಕಮಲಗಳೇ ಸರ್ವಸ್ವ ಎಂದು ಯಾರು ಅಂಗೀಕರಿಸುತ್ತಾರೋ ಅವರು ಈ ದಿವ್ಯ ನಿಧಿಯನ್ನು ಪಡೆಯುತ್ತಾರೆ. ಎಸ್, ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಅಂತ ಹೇಳುವಂಥದ್ದು ಇಲ್ಲಿ ನಮಗೆ ಚೈತನ್ಯ ಮಹಾಪ್ರಭು ಮೇಲೆ, ನಿತ್ಯಾನಂದ ಪ್ರಭು ಮೇಲೆ ಮತ್ತು ಅದ್ವೈತ ಪ್ರಭು ಮೇಲೆ ಅವರ ಮೂವರ ಪಾದಕಮಲವೇ ಸರ್ವಸ್ವ ಅಂತ ನಾವು ಅಂಗೀಕರಿಸಬೇಕಂತೆ. ಆಗ ಅವರಿಗೆ ಇದು ಅರ್ಥ ಆಗ್ತದೆ, ಎಲ್ಲರೂ ಅರ್ಥ ಆಗೋದಿಲ್ಲ. ಚೈತನ್ಯ ಮಹಾಪ್ರಭು ಅಂದ್ರೆ ಕೃಷ್ಣ, ನಿತ್ಯಾನಂದ ಪ್ರಭು ಅಂದ್ರೆ ಬಲರಾಮ್, ಅದ್ವೈತ ಪ್ರಭು ಅಂದ್ರೆ ಮಹಾವಿಷ್ಣು. ಎಸ್, ಈಗ ನಾವು ಭಾವಾರ್ಥಕ್ಕೆ ಹೋಗುವ. ಶ್ರದ್ಧಾವಂತರಿಗೆ ಕೃಷ್ಣನು ಲಭ್ಯ, ಆದರೆ ವಾದಕ್ಕೆಲಸಗುವವರಿಗೆ ಕೃಷ್ಣನು ಬಹುದೂರ, ದೂರದಲ್ಲಿದ್ದಾನೆ ಎಂದು ದೂರದಲ್ಲಿದ್ದಾನೆ ಎಂದು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳುತ್ತಾರೆ. ಹಾಗೆಯೇ ರಮಾನಂದರಾಯ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ನಡುವಣ ಸಂಭಾಷಣೆಗಳನ್ನು ದೃಢವಾದ ವಿಶ್ವಾಸವುಳ್ಳವನು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ. ಗುರು ಶಿಷ್ಯ ಪರಂಪರೆಯಲ್ಲಿ ಇಲ್ಲದ ಅಸೌತ ಪತ್ನಿಯರು ಪಂಥೀಯರು ಈ ಸಂಭಾಷಣೆಗಳಲ್ಲಿ ವಿಶ್ವಾಸವನ್ನು ಇಡಲಾರರು. ಅವರು ಸದಾ ಶಂಕೆ ವ್ಯಕ್ತಪಡಿಸಿರುತ್ತಾರೆ ಮತ್ತು ಮಾನಸಿಕ ಊಹಾಪೋಹಗಳಲ್ಲಿ ನಿರತರಾಗಿರುತ್ತಾರೆ. ಅಂತ ವಿಲಕ್ಷಣ ಜನರು ಈ ಸಂಭಾಷಣೆ ಅರ್ಥ ಮಾಡಿಕೊಳ್ಳಲಾರರು. ಲೌಕಿಕ ವಾದ ವಿವಾದಗಳಲ್ಲಿ ಮಗ್ನರಾಗಿರುವವರಿಂದ ದಿವ್ಯ ಸಂಗತಿಗಳು ದೂರ ಉಳಿಯುತ್ತವೆ. ಈ ವಿಚಾರವಾಗಿ ಕಠೋಪನಿಷತ್, ವೈದಿಕ ಮಂತ್ರಗಳು ಹೀಗೆ ಹೇಳುತ್ತವೆ: ನೈಷಾತರ್ಕೇನ ಮತಿರ್ ಆಪನ್ಯೇಯ ಪ್ರೋಕ್ತ ಅನ್ಯೇನೇವ ಸು ಜ್ಞಾನಯ ಪ್ರೇಷ್ಠ. ಮುಂಡಕ ಉಪನಿಷತ್ ಪ್ರಕಾರ 3.2.3 ನಾಯಂ ಆತ್ಮ ಪ್ರವಚನೇನ ಲಭ್ಯೋ ನ ಮೇಧಾಯ ನ ಬಹುನ ಶ್ರುತೇನ ಯಂ ಏವೇಶ ವೃಣುತೆ ತೇನ ಲಭ್ಯ ತಸ್ಯ ಏಷ ಆತ್ಮ ವಿವೃಣುತೆ ತನು ಸ್ವಾಂ. ಮತ್ತು ಬ್ರಹ್ಮ ಸಂಹಿತೆ ಪ್ರಕಾರ 2.1.11 ತರ್ಕ ಪ್ರತಿಷ್ಠಾನ. ಲೋಕೋತ್ತರವಾದ ವಿಷಯಗಳನ್ನು ಕೇವಲ ವಾದ ಅಥವಾ ತರ್ಕದಿಂದ ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ ಎಂದು ಎಲ್ಲಾ ವೈದಿಕ ಸಾಹಿತ್ಯ ಗ್ರಂಥಗಳು ಘೋಷಿಸುತ್ತವೆ. ಆಧ್ಯಾತ್ಮಿಕ ವಿಷಯಗಳು ಪ್ರಾಯೋಗಿಕ ಜ್ಞಾನದಿಂದ ಬಹಳ ಉನ್ನತ ಸ್ಥಾನದಲ್ಲಿವೆ. ಕೃಷ್ಣನ ದಿವ್ಯ ಪ್ರೇಮ ಪ್ರಸಂಗಗಳಲ್ಲಿ ಆಸಕ್ತನಾಗಿರುವವನಿಗೆ ಅವನ ಅನುಗ್ರಹದಿಂದ ಮಾತ್ರ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಈ ದಿವ್ಯ ವಿಷಯಗಳನ್ನು ವ್ಯಕ್ತಿಯು ಕೇವಲ ಐಹಿಕ ಮೆದುಳನ್ನು ಉಪಯೋಗಿಸಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಅಂತ ಪ್ರಯತ್ನವು ನಿರರ್ಥವಾಗುತ್ತದೆ. ಒಬ್ಬನು ಪ್ರಾಕೃತ ಸಹಜಿಯನಾಗಿರಬಹುದು ಅಥವಾ ಲೌಕಿಕ ಅವಕಾಶವಾದಿಯಾಗಿರಬಹುದು ಅಥವಾ ವಿದ್ವಾಂಸನಾಗಿರಬಹುದು. ಆದರೆ ಲೌಕಿಕ ವಿಧಾನಗಳಿಂದ ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಮಾಡುವ ಅವನ ಪ್ರಯತ್ನವು ಅಂತ್ಯದಲ್ಲಿ ಆಶಾಭಂಗದಲ್ಲಿ ಪರ್ಯವಸನವಾಗುತ್ತದೆ.
ಆದ್ದರಿಂದ ವ್ಯಕ್ತಿಯು ಎಲ್ಲಾ ಲೌಕಿಕ ಪ್ರಯತ್ನಗಳನ್ನು ತೊರೆದು ಪರಮಪ್ರಭು ವಿಷ್ಣುವಿನ ಪರಿಶುದ್ಧ ಭಕ್ತನಾಗಬೇಕು. ಭಕ್ತನು ನಿಯಂತ್ರಕ ತತ್ವಗಳನ್ನು ಅನುಸರಿಸಿದಾಗ ಈ ಸಂಭಾಷಣಾ ಸತ್ಯವು ಅವನಿಗೆ ಅನಾವರಣಗೊಳ್ಳುತ್ತದೆ. ಇದನ್ನು ಭಕ್ತರ ಸಂಸಿಂಧುವಿನಲ್ಲಿ 1.2.234 ಖಚಿತಪಡಿಸಲಾಗಿದೆ. ಅಥ ಶ್ರೀಕೃಷ್ಣ ನಾಮಾದಿನಾವೇಗ್ರಾಯಮಿಂದ್ರಿಯೈ ಸೇವೋನ್ಮುಗಿ ಜೀವಾದೋ ಸ್ವಯಮೇವ ಸ್ಫುರತಿ ಅದ. ವ್ಯಕ್ತಿಯು ತನ್ನ ಮೊಂಡ ಐಕ ಇಂದ್ರಿಯಗಳಿಂದ ಪ್ರಭುವಿನ ಪವಿತ್ರ ನಾಮ, ಲೀಲೆಗಳು, ರೂಪ, ಗುಣಗಳು ಅಥವಾ ಪರಿವಾರವನ್ನು ಅರ್ಥ ಮಾಡಿಕೊಳ್ಳಲಾರ. ಆದರೆ ನಿರಂತರ ಸೇವೆಯಿಂದ ಇಂದ್ರಿಯಗಳು ಪರಿಶುದ್ಧವಾದಾಗ ರಾಧಾ ಮತ್ತು ಕೃಷ್ಣರ ಲೀಲೆಗಳನ್ನು ಕುರಿತ ಆಧ್ಯಾತ್ಮಿಕ ಸತ್ಯವು ಅನಾವರಣಗೊಳ್ಳುತ್ತದೆ. ಮುಂಡಕ ಉಪನಿಷತ್ತು ದೃಢಪಡಿಸುವಂತೆ ಯಂ ಏವೇಶ ಅಭಿವೃಣತೆ ತೇನ ಲಭ್ಯಾಸ್. ದೇವೋತ್ತಮ ಪರಮಪುರುಷನ ಅನುಗ್ರಹವನ್ನು ಪಡೆದವನು ಮಾತ್ರ ಶ್ರೀ ಚೇತನಮಾರ್ಗಗಳ ದಿವ್ಯ ಲಕ್ಷಣಗಳು ಅರಿತುಕೊಳ್ಳಬಲ್ಲ. ಎಸ್, ಭಾವಾರ್ಥದಿಂದ ಎಂತ ತಿಳಿಯಿತು? ಎಸ್, ಯಾರು ಹೇಳ್ತೀರಿ? ಈ ಭಾವಾರ್ಥದಿಂದ ನಿಮ್ಗೆ ಎಂತ ತಿಳಿಯಿತು? ಎಸ್, ಮಲ್ಲಿಕಾ ಮಾತಾಜಿ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ನಮಗೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕಾಗತ್ತೆ. ಇಲ್ಲ ಅಂದ್ರೆ ನಮ್ಮ ಈ ಚಿಕ್ಕ ಮೆದುಳಿಂದ ಎಷ್ಟೇ ಪ್ರಯತ್ನ ಮಾಡಿದ್ರು ನಮಗಾಗಲ್ಲ. ಯಾವ್ದು ಬೇರೆ ಯಾವುದೇ ಬೇರೆ ಯಾವುದೇ ನಮ್ಮ ಐಹಿಕ ಪ್ರಯತ್ನ, ನಾವು ತುಂಬಾ ಸ್ಟಡಿ ಮಾಡ್ತೇವೆ, ಭಗವಂತನ ಬಗ್ಗೆ ತಿಳ್ಕೊತೇವೆ ಅಂತೆಲ್ಲ ಮಾಡಿದ್ರೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಸ್, ಓಕೆ. ಕೃಷ್ಣ ಪ್ರಭು, ಧನ್ಯವಾದಗಳು ಮಾತಾಜಿ. ಅದಕ್ಕೆ ಪ್ರಭುಪಾದ ಇರುವಂತದ್ದು, ದಿಸ್ ಮೂಮೆಂಟ್ ಇಸ್ ಎ ಮರ್ಸಿ ಮೂಮೆಂಟ್. ನಾವು ಕೃಪೆಗೆ ಬೇಡಬೇಕು. ಕೃಪೆ ಇದ್ರೆ ಮಾತ್ರ ಅರ್ಥ ಆಗ್ಲಿಲ್ಲ, ಅರ್ಥವಾಗುದಿಲ್ಲ. ಇದು ತುಂಬಾ ಅಡ್ವಾನ್ಸ್. ಚೈತನ್ಯ ಚರಿತಾಮೃತ ತುಂಬಾ ಅಡ್ವಾನ್ಸ್. ಸುಲಭದಲ್ಲಿ ಅರ್ಥ ಆಗ್ಲಿಕ್ಕಿಲ್ಲ ನಮ್ಗೆ. ಹಾಗೆ ಡೈಲಿ ಕ್ಲಾಸ್ ಆಗೋ ಮುಂಚೆ, ಕ್ಲಾಸ್ ಆದ ಮೇಲೆ ನಾವು ಪ್ರಾರ್ಥನೆ ಮಾಡ್ಬೇಕು, ಭಗವಂತ ನನಗೆ ಕೃಪೆ ತೋರಿಸಿ. ನನಗೆ ಈ ಚೈತನ್ಯ ಚರಿತಾಮೃತ ಕ್ಲಾಸಿಗೆ ಹೋಗ್ತಾ ಇದ್ದೇನೆ, ನನಗೆ ಅರ್ಥವಾಗುವಾಗ ಮಾಡು. ನಾನು ಕ್ವಾಲಿಫೈಡ್ ಅಲ್ಲ, ನನಗೆ ಅರ್ಹತೆ ಇಲ್ಲ. ನನಗೆ ಈ ಚೈತನ್ಯ ಮಹಾಪ್ರಭುದ ಉನ್ನತ ಲೀಲೆಯನ್ನು ಅರ್ಥ ಮಾಡುವಂತ ಅರ್ಹತೆ ನನಗೆ ಇಲ್ಲ. ನೀವು ಕೃಪೆ ತೋರಿಸಿ. ಈ ರೀತಿಯಲ್ಲಿ ನಾವು ಭಗವಂತನ ಹತ್ರ ಬೇಡ್ಬೇಕು. ಅದಕ್ಕೆ ಪ್ರಭುಪಾದ ಇಲ್ಲಿ ಇದನ್ನೆಲ್ಲ ಕೊಟ್ಟಿದ್ದಾರೆ, ಅಂದ್ರೆ ನಮಗೆ ಗೊತ್ತಾಗ್ಲಿ ಅಂತ. ಇದು ತುಂಬಾ ಅಡ್ವಾನ್ಸ್ ಅಂತ ಗೊತ್ತಾಗ್ಲಿ ಅಂತ ಈ ರೀತಿ ಪ್ರಭುಪಾದ ವಿವರಣೆ ಮಾಡಿದ್ದಾರೆ. ಅಡ್ವಾನ್ಸ್ ಆದವರಿಗೆ ಇದು ಅರ್ಥ ಆಗ್ಬಹುದು, ಜಾಸ್ತಿ ಕೂಡ ಅರ್ಥ ಆಗ್ಬಹುದು. ಅಡ್ವಾನ್ಸ್ ಆಗದಿದ್ದವರಿಗೆ ಅರ್ಥ ಆಗ್ಲಿಕ್ಕೆ ಇಲ್ಲ. ಹಾಗೆ ಅಡ್ವಾನ್ಸ್ ಆಗುವುದು ಅಂದ್ರೆ ಎಂತ? ಕೃಪೆಯಿಂದ. ಎಸ್, ಈಗ ನಾವು ಭಾವಾರ್ಥ ನೋಡುವ. ಎಸ್, ಕೃಷ್ಣಾಷ್ಟೋತ್ಸವ ಅಂತ ಹೇಳುವಂತದ್ದು, ನಾವು ಮೂವರನ್ನು, ಯಾರನ್ನೆಲ್ಲ ಚೈತನ್ಯ ನಿತ್ಯಾನಂದ ಅದ್ವೈತ ಪ್ರಭು ಪಾದ ಕಮಲಗಳೇ ಸರ್ವಸ್ವ, ಲೋಟಸ್ ಫೀಟ್. ನಿಮಿಷ. ಈ ಮೂವರ ಪಾದ ಕಮಲವೇ ಸರ್ವಸ್ವ ಅಂತ ಯಾರು ಅಂಗೀಕರಿಸ್ತಾರೆ ಅವರಿಗೆ ಇದೆಲ್ಲ ಅರ್ಥ ಆಗ್ತದಂತೆ. ಈಗ ಯಾವುದು 309 ಶ್ಲೋಕ, ಆಲ್ಮೋಸ್ಟ್ 300 ಶ್ಲೋಕ ಚರ್ಚೆ ಬ್ರಹ್ಮದೇವ ಮತ್ತೆ ಚೈತನ್ಯ ಮಾವು ಒಟ್ಟಿಗೆ. ಇದು ತುಂಬಾ ಅಡ್ವಾನ್ಸ್ ಚರ್ಚೆ. ಹಾಗೆ ಇದೆಲ್ಲ ಯಾವಾಗ ಅರ್ಥ ಆಗುತ್ತದೆ? ನಾವು ಈ ಮೂವರ ಪಾದ ಕಮಲಗಳೇ ಸರ್ವಸ್ವ ಎಂದು ಅಂಗೀಕರಿಸ್ತೇವೆ. ಆಗ ನಮ್ಗೆ ಇದು ಅರ್ಥ ಆಗ್ತದೆ, ಇಲ್ಲದ ಅರ್ಥ ಆಗುದು. ಭಾವಾರ್ಥ ನೋಡುವ. ಶ್ರದ್ಧಾವಂತರಿಗೆ ಕೃಷ್ಣನು ಲಭ್ಯ, ಆದ್ರೆ ವಾದಕ್ಕೆ ವಾದ ಕೆಳಸುವವರಿಗೆ ಕೃಷ್ಣನು ಬಹುದೂರ. ಎಂತ ಹೇಳ್ತಾರೆ ಇಲ್ಲಿ?
ಆರ್ಗ್ಯುಮೆಂಟ್. ಆರ್ಗ್ಯುಮೆಂಟ್ ನೆವರ್ ವಿನ್ಸ್. ಆರ್ಗ್ಯುಮೆಂಟ್ ನೆವರ್ ವಿನ್ಸ್. ಹಾಗಾಗಿ ವಾದ ಮಾಡಿದ್ರೆ ನಮ್ಗೆ ಅರ್ಥವಾಗುವುದಿಲ್ಲ. ಹೆಚ್ಚಿನವರು ಯಾಕೆ ಹೀಗೆ, ಯಾಕೆ ಹೀಗೆ, ಯಾಕೆ ಹೀಗೆ. ಹಾಗೆ ಯಾರು ಶ್ರದ್ಧಾವಂತರು, ಯಾರಿಗೆ ನಂಬಿಕೆ ಉಂಟು ಅವರಿಗೆ ಲಭ್ಯ ಅಂತ, ಉಳಿದವರಿಗೆ ಅಲ್ಲ. ಆರ್ಗ್ಯೂ ಮಾಡುವವರಿಗೆ ಅಲ್ಲ, ವಾದ ಗೆಳಸುವವರಿಗೆ ಅಲ್ಲ. ದೂರದಲ್ಲಿದ್ದಾನೆ, ಬಹುದೂರ ಎಂದು ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿಗಳು ಹೇಳುತ್ತಾರೆ. ಎಸ್. ಹಾಗೆಯೇ ರಾಮಾನಂದ ರಾಯ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ನಡುವಣ ಸಂಭಾಷಣೆಗಳನ್ನು ದೃಢವಾದ ವಿಶ್ವಾಸಗಳನ್ನು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ. ದೃಢವಾದ ಅವನಿಗೆ ಮಾತ್ರ ಅರ್ಥ ಆಗ್ತದಂತೆ. ಸ್ವಲ್ಪ ನಂಬಿಕೆ ಇರುವವನಿಗೆ, ಆದ್ರೆ ಅವ್ರು ಕೃಪೆ ಕೊಟ್ರೆ ಆಗ್ತದೆ. ಅದಕ್ಕೆ ನಾವು ಚೈತನ್ಯ ಮಹಾಪ್ರಭು ಹತ್ರ ಬೇಡಬೇಕು, ಕೈಂಡ್ಲಿ ಗಿವ್ ಮರ್ಸಿ so that I can understand your pastimes. ದೃಢವಾಗಿ ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ. ಗುರು ಶಿಷ್ಯ ಪರಂಪರೆ ಇಲ್ಲದ ಅಸೌತ ಪಂಥೀಯರು ಈ ಸಂಭಾಷಣೆಗಳಲ್ಲಿ ವಿಶ್ವಾಸ ಇಡಲಾರರು. ಯಾರು ಗುರು ಶಿಷ್ಯ ಪರಂಪರೆಯಲ್ಲಿ ಇಲ್ಲ ಅವರಿಗೆ ಇದು ಅರ್ಥ ಆಗುದಿಲ್ಲ. ಚೈತನ್ಯ ಚರಿತಾಮೃತ ಅವರು ಸದಾ ಶಂಕೆ ವ್ಯಕ್ತಪಡಿಸಿರುತ್ತಾರೆ ಮತ್ತು ಮಾನಸಿಕ ಹೂವಪೋಗಳಲ್ಲಿ ನಿರತರಾಗಿರುತ್ತಾರೆ. ಮೆಂಟಲ್ ಸ್ಪೆಕ್ಯುಲೇಷನ್. ನನ್ನ ಪ್ರಕಾರ ಹೀಗೆ, ನನ್ನ ಪ್ರಕಾರ ಹೀಗೆ, ನನ್ನ ಪ್ರಕಾರ ಹೀಗೆ. ನಮ್ಮ ಪ್ರಕಾರ ನಾವು ಕೊಡ್ಲಿಕ್ಕೆ ಯಾರು? ನಮ್ಮ ಪ್ರಕಾರ ನಾವು ಕೊಡ್ಲಿಕ್ಕೆ ನಾವು ಯಾರು ಅಲ್ಲ. ಹಾಗಾಗಿ ಇಲ್ಲಿ ಹೇಳುವಂತದ್ದು ಮಾನಸಿಕ ಹೂವಭಾವ, ಮೆಂಟಲ್ ಸ್ಪೆಕ್ಯುಲೇಷನ್. ಅವರಿಗೆ ಅರ್ಥ ಆಗುದಿಲ್ಲ ಅಂತ. ಯಾರು ಮೆಂಟಲ್ ಸ್ಪೆಕ್ಯುಲೇಷನ್ ಅವರಿಗೆ ಅರ್ಥ ಆಗುದಿಲ್ಲ ಅಂತ ವಿಲಕ್ಷಣ ಜನರು ಈ ಸಂಭಾಷಣೆ ಅರ್ಥ ಮಾಡಿಕೊಳ್ಳಲಾರು. ಲೌಕಿಕ ವಾದ ವಿವಾದಗಳಲ್ಲಿ ಮಗ್ನರಾಗಿರುವವರಿಂದ ದಿವ್ಯ ಸಂಗತಿಗಳು ಬಹುದೂರ ಬೀಳುತ್ತದೆ. ಯಾರು ಯಾವಾಗಲೂ ಗ್ರಾಮ್ಯಗತ, ಲೌಕಿಕ ಚೇತನ ಬೀಳುವಂಥದ್ದು. ಗ್ರಾಮ್ಯಗತನ ಕೈವೆ, ಗ್ರಾಮ್ಯಗತನ ಶುನಿವೆ. ಹೇಳು ಕೂಡಬಾರದಂತೆ, ಕೇಳು ಕೂಡಬಾರದು. ಲೌಕಿಕ ಅಂದ್ರೆ ಮೆಟೀರಿಯಲ್. ಯಾರು ಈ ಭೌತಿಕದಲ್ಲಿ ಯಾವಾಗಲೂ ಮಗ್ನರಾಗಿರ್ತಾರೆ ಅವರಿಗೆ ಇದು ಅರ್ಥವಾಗುವುದಿಲ್ಲ. ಚೇತನ ಲೀಲೆ ಈ ವಿಚಾರವಾಗಿ ಕಠೋಪನಿಷತ್ ವೈದಿಕ ಮಂತ್ರಗಳು 1.2.9 ಹೀಗೆ ಹೇಳುತ್ತದೆ. ನೈಷಾದರ್ಕೇನ ಮತಿರ್ ಆಪನೇಯ ಪ್ರೋಕ್ತ ಅನ್ಯೇನೇವ ಸುಜ್ಞಾನಾಯ ಪ್ರೇಷ್ಠ. ಮುಂಡಕ ಉಪನಿಷತ್ತಿನ ಪ್ರಕಾರ 3.2.3 ನಾಯಂ ಆತ್ಮ ಪ್ರವಚನೇನ ಲಭ್ಯೋ ನ ಮೇಧಾಯನ ಬಹುನ ಶ್ರುತೇನ ಯಂ ಏವೇಶ ವಿವೃಣುತೆ ತೇನ ಲಭ್ಯ ತಸ್ಯ ಏಷ ಆತ್ಮ ವಿವೃಣುತೆ ತನು ಸ್ವಾಂ. ಮತ್ತು ಬ್ರಹ್ಮ ಸಂಹಿತೆ ಪ್ರಕಾರ 2.1.11 ತರ್ಕ ಅಪ್ರತಿಷ್ಠಾನ ಆಯ್ತು. ಈಗ ಇದನ್ನು ನೋಡುವ. ಲೋಕೋತ್ತರವಾದ ವಿಷಯಗಳನ್ನು ಕೇವಲ ವಾದ ಅಥವಾ ತರ್ಕದಿಂದ ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ನಾವು ವಾದ ಮಾಡುವ ತರ್ಕದಿಂದ ಆಗುವುದಿಲ್ಲ. ಯಾವುದು? ಈ ಆಧ್ಯಾತ್ಮಿಕ ವಿಷಯವನ್ನು, ಡಿವೋಷನಲ್ ಸರ್ವಿಸ್ ಆಗುವುದಿಲ್ಲ ಎಂದು ಇಲ್ಲಿ ಎಲ್ಲ ವೈದಿಕ ಸಾಹಿತ್ಯ ಗ್ರಂಥಗಳು ಘೋಷಿಸುತ್ತವೆ. ಇದೆಲ್ಲ ಮೇಲಿದ ಶ್ಲೋಕ ಎಲ್ಲ ಅದೇ ರಿಲೇಟೆಡ್. ಆಧ್ಯಾತ್ಮಿಕ ವಿಷಯಗಳು ಪ್ರಾಯೋಗಿಕ ಜ್ಞಾನದಿಂದ ಬಹಳ ಉನ್ನತ ಸ್ಥಾನದಲ್ಲಿವೆ. ಕೃಷ್ಣನ ದಿವ್ಯ ಪ್ರೇಮ ಪ್ರಸಂಗಗಳಲ್ಲಿ ಆಸಕ್ತನಾಗಿರುವವನಿಗೆ ಅವನ ಅನುಗ್ರಹದಿಂದ ಮಾತ್ರ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ದಿವ್ಯ ಪ್ರೇಮದ ನಾವು ಆಸಕ್ತನಾಗಿರ್ಬೇಕಂದ್ರೆ ಮತ್ತೆ ಅವನ ಅನುಗ್ರಹದಿಂದ ನಮ್ಮನ್ನು ನೋಡ್ತಾನೆ, ನಾವು ಎಷ್ಟು ಆಸಕ್ತಿ ಇದ್ದೇವೆ ಅಂತ. ನಮ್ಮ ಆಸಕ್ತದ ಮೇಲೆ ಅವ ಎಂತ ಮಾಡ್ತಾನೆ? ಅನುಗ್ರಹ ಕೊಡ್ತಾನೆ. ಆ ಅನುಗ್ರಹದಿಂದ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ, ಇಲ್ಲದೇ ಇಲ್ಲ. ಈ ದಿವ್ಯ ವಿಷಯಗಳನ್ನು ವ್ಯಕ್ತಿಯು ಕೇವಲ ಐಕ ಮೆದುಳನ್ನು ಉಪಯೋಗಿಸಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಅಂತ ಪ್ರಯತ್ನವು ನಿರರ್ಥಕ.
ನಿರರ್ಥಕವಾಗುತ್ತದೆ. ಅಂದ್ರೆ ಒಮ್ಮೆ ಪ್ರಪೋಸ್ ಇರುವಂತದ್ದು, ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ಯುವರ್ ಟೈನಿ ಬ್ರೈನ್. ಈ ನಮ್ಮ ಸಣ್ಣ ಮೆದುಳಿನ ನಮ್ಗೆ ಎಷ್ಟು ಅರ್ಥ ಆಗ್ಬಹುದು. ಹಾಗಾಗಿ ನಮ್ಮ ಈ ಬ್ರೈನ್ ಇನ್ಸಿಗ್ನಿಫಿಕೆಂಟ್. ಎಷ್ಟೋ ವಿಷಯ ನಮ್ಗೆ ಅರ್ಥ ಮಾಡ್ಲಿಕ್ಕೆ ಆಗುದು. ಹಾಗೆ ಇಲ್ಲಿ ಒಂದು ಈ ದಿವ್ಯ ವಿಷಯಗಳ ವ್ಯಕ್ತಿಯು ಕೇವಲ ಐಕ ಮೆದುಳು, ಭೌತಿಕ, ಅದರಿಂದ ಅರ್ಥ ಆಗುದಿಲ್ಲ. ಸಪೋಸ್ ಅವ ಪ್ರಯತ್ನಿಸಿದರೆ ಅದರಿಂದ ಆಗ್ತದೆ, ಪ್ರಯತ್ನ ವೇಸ್ಟ್ ಆಗ್ತದೆ, ನಿರರ್ಥಕವಾಗುತ್ತದೆ. ಒಬ್ಬನು ಪ್ರಾಕೃತ ಸಹಜಿಯನಾಗಿರಬಹುದು, ಅಥವಾ ಲೌಕಿಕ ಅವಕಾಶವಾದಿಯಾಗಿರಬಹುದು, ಅಥವಾ ವಿದ್ವಾಂಸನಾಗಿರಬಹುದು. ಆದರೆ ಲೌಕಿಕ ವಿಧಾನಗಳಿಂದ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಮಾಡುವ ಅವನ ಪ್ರಯತ್ನವು ಅಂತ್ಯದಲ್ಲಿ ಆಶಾಭಂಗದಲ್ಲಿ ಪರ್ಯವಸನವಾಗುತ್ತದೆ. ಆದ್ದರಿಂದ ವ್ಯಕ್ತಿಯು ಎಲ್ಲ ಲೌಕಿಕ ಪ್ರಯತ್ನಗಳನ್ನು ತೊರೆದು ಪ್ರಭುವಿನ ವಿಷ್ಣುವಿನ ಪರಿಶುದ್ಧ ಭಕ್ತನಾಗಬೇಕು. ಭಕ್ತನು ನಿಯಂತ್ರಣ ತತ್ವಗಳನ್ನು ಅನುಸರಿಸಿದಾಗ ಈ ಸಂಭಾಷಣೆಗಳ ಸತ್ಯವು ಅವನಿಗೆ ಅನಾವರಣಗೊಳ್ಳುತ್ತದೆ. ಇದನ್ನು ಭಕ್ತಿ ಸಿಂಧುವಿನಲ್ಲಿ 1ನೇ ಅಧ್ಯಾಯ 2ನೇ ಶ್ಲೋಕ, ಫಸ್ಟ್ ಪಾರ್ಟ್ 1.2.234 ಖಚಿತಪಡಿಸಲಾಗಿದೆ. ಎಸ್, ಈಗ ಇದನ್ನು ನೋಡುವ ಎಂತ ಇದು. ಎಸ್, ಇದನ್ನು ನಾನು ಮಾಡಿದ್ದೇನೆ ಈಗ. ಹರೇ ಕೃಷ್ಣ. ಓದೋದ ಮಾಡಿ ಆಯ್ತಾ? ಹರೇ ಕೃಷ್ಣ. ಹಾ, ಎಕ್ಸ್ಪ್ಲನೇಷನ್ ಆಯ್ತಾ ಇದ್ರದ್ದು ಫುಲ್ ಪ್ಯಾರಾಗ್ರಾಫ್? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪರ್ಯಾವಸನವಾಗುತ್ತದೆ ಅಲ್ಲಿವರೆಗೂ ಆಗಿದೆ. ಎಲ್ಲಿ ತನಕ ಆಯ್ತು? ಪರ್ಯಾವಸನವಾಗುತ್ತದೆ ಅಂತ ಹೇಳಿದ್ರಲ್ಲ, ಅಲ್ಲಿ ತನಕ ಆಗಿದೆ. ಅಲ್ಲೇ ಪ್ರಭುಜಿ, ಅಲ್ಲಿ ತನಕ ಆಗಿದೆ. ವಿಷಯಗಳ ಅರ್ಥ. ಎಸ್, ಓಕೆ. ನಾನು ವಾಟ್ ಈಸ್ ಟೈನಿ ಬ್ರೈನ್, ಓಕೆ, ಅಲ್ಲಿಂದ ನಾನು ಓದ್ತೋದೆ. ಓಕೆ, ಸಾರಿ. ಓಕೆ, ಎಸ್. ಹಾಗೆ ಪ್ರಭುಪಾದ ಹೇಳುವಂತದ್ದು, ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ಯುವರ್ ಟೈನಿ ಬ್ರೈನ್. ಸಣ್ಣ ಮೆದುಳಿಂದ ನಿಮಗೆ ಎಷ್ಟು ಅರ್ಥ ಆಗ್ತದೆ ಇಲ್ಲಿ? ಓಕೆ, ಸಾರಿ, ಮೆದುಳು. ಓಕೆ. ಈ ದಿವ್ಯ ವಿಷಯಗಳನ್ನು ವ್ಯಕ್ತಿಯು ಕೇವಲ ಐಕ ಮೆದುಳನ್ನು ಉಪಯೋಗಿಸಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಅಂತ ಪ್ರಯತ್ನವು ನಿರರ್ಥಕವಾಗುತ್ತದೆ. ಯಾಕೆಂದ್ರೆ ನಮ್ಮ ಮೆದುಳು ಇನ್ಸಿಗ್ನಿಫಿಕೆಂಟ್. ಎಷ್ಟು ಅರ್ಥ ಆಗ್ಬಹುದು ಇದರಲ್ಲಿ? ಜಾಸ್ತಿ ಅರ್ಥ ಆಗ್ಲಿಕ್ಕಿಲ್ಲ. ಆದ್ರೆ ಭಗವಂತ ಕೃಪೆಯನ್ನು ಫ್ಲೋ ಮಾಡಿದ್ರೆ, ಸಪೋಸ್ ಆ ಕೃಪೆಯ ಫ್ಲೋ ನಮ್ಮಲ್ಲಿಗೆ, ಅಂದ್ರೆ ಭಗವಂತ ಕೃಪೆ ನಮಗೆ ಸಿಕ್ಕಿದ್ರೆ ನಮ್ಗೆಲ್ಲವೂ ಅರ್ಥ ಆಗ್ತದೆ. ಹಾಗೆ ಕೃಪೆಯಿಂದ ಅರ್ಥ ಆಗುವಂತ ನಮ್ಮ ಸೋಕಾಲ್ಡಿ ಅಂತ ಹೇಳೋ ಒಂದು ಮೆದುಳಿಂದಲ್ಲ. ನಾನು ದೊಡ್ಡ ಡಾಕ್ಟರ್, ನಾನು ದೊಡ್ಡ ಇಂಜಿನಿಯರ್, ನಾನು IAS, ನಾನು IPS, ನಾನು PhD, ಇದರಿಂದ ಅರ್ಥವಾಗುವುದಿಲ್ಲ ಇದು. ಅದಕ್ಕೆ ಹೇಳುವಂಥದ್ದು ಕೃಪೆಯ ಆಂದೋಲನ. ಇದು ಈ ಕೃಷ್ಣಜ್ಞ ಆಂದೋಲನ ಕೃಪೆಯ ಮರ್ಸಿ ಮೂವ್ಮೆಂಟ್, ಮೆದುಳಿಂದಲ್ಲ. ಭಗವಂತನಿಗೆ ಹೇಗಂದ್ರೆ ಒಳ್ಳೆ ಮೆದುಳು ಕೆಟ್ಟ ಮೆದುಳು ಅಲ್ಲ. ಭಗವಂತನಿಗೆ ಬೇಕಿರುವಂತದ್ದು ಭಕ್ತಿ. ಒಬ್ಬನ ಹತ್ರ ಭಕ್ತಿ ಇದ್ದು ನಂಬಿಕೆ ಇದ್ರೆ ಎಲ್ಲವೂ ಅರ್ಥ ಆಗ್ತದೆ. ಒಬ್ಬನು ಪ್ರಾಕೃತ ಸಹಜಿಯನಾಗಿರಬಹುದು, ಅಥವಾ ಲೌಕಿಕ ಅವಕಾಶವಾದಿಯಾಗಿರಬಹುದು, ಅಥವಾ ವಿದ್ವಾಂಸನಾಗಿರಬಹುದು. ಆದರೆ ಲೌಕಿಕ ವಿಧಾನಗಳಲ್ಲಿ ಈ ವಿಷಯ ಅರ್ಥ ಮಾಡಿಕೊಳ್ಳಲು ಅವನ ಪ್ರಯತ್ನ ಅಂತ್ಯದಲ್ಲಿ ಆಶಾಭಂಗದಲ್ಲಿ ಪರ್ಯವಸನವಾಗುತ್ತದೆ. ನೋಡಿ ಅಂತ ಇದು ಸಹಜಿಯ ಅಂದ್ರೆ ಅವ್ರು ಹೇಳುವಂಥದ್ದು, ನಾನು ಕೃಷ್ಣನೊಟ್ಟಿಗೆ ನಿನ್ನೆ ಇದ್ದೆ, ಮಾತಾಡಿದೆ, ಇವರು ಸಹಜಿಯರು. ಮತ್ತೆ ಲೌಕಿಕ ಅವಕಾಶವಾದಿಗಳು, ಮೆಟೀರಿಯಲ್ ಆಪರ್ಚುನಿಸ್ಟ್. ಮತ್ತೆ ವಿದ್ವಾಂಸ, ತುಂಬಾ ದೊಡ್ಡ ಪಂಡಿತ, ಎಲ್ಲ ಸಂಸ್ಕೃತ ಎಲ್ಲ ಗೊತ್ತುಂಟು ಅವರಿಗೆ, ಒಬ್ಬ ಎಲ್ಲ ಗೊತ್ತುಂಟು. ಆದ್ರೆ ಈ ಮೂವರಿಗೂ ಕೂಡ ಎಂತ ಹೇಳ್ತಿದ್ದಾರೆ, ಆದ್ರೆ ಲೌಕಿಕ ವಿಧಾನಗಳಿಂದ ಈ ವಿಷಯ ಅರ್ಥ ಮಾಡಿಕೊಳ್ಳಲು ಸಾಧ್ಯ.
ಇದೆಲ್ಲ ಲೌಕಿಕ. ಇದು ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ವ್ಯಕ್ತಿಯು ಎಲ್ಲ ಲೌಕಿಕ ಪ್ರತಿಮೆಗಳನ್ನು ತೊರೆದು ಪ್ರಭು ವಿಷ್ಣುವಿನ ಪರಿಶುದ್ಧ ಭಕ್ತನಾಗ. ಹಾಗೆ ಒಂದೇ ಅಂತ ಅಂದ್ರೆ ಎಲ್ಲ ಲೌಕಿಕ ಎಲ್ಲವನ್ನು ನಾವು ಬದಿಗಿಡ್ಬೇಕು, ಕೃಷ್ಣನ ಭಕ್ತನಾಗ್ಬೇಕು. ಭಕ್ತನಾದ್ರೆ ಯಾವಾಗ ನಾವು ಭಕ್ತರಾಗ್ತೇವೆ ಅಲ್ಲಿಂದ ಸ್ಟಾರ್ಟ್ ಮರ್ಸಿ ಫ್ಲೋ ಆಗ್ಲಿಕ್ಕೆ. ಕೆಲವೊಮ್ಮೆ ಡ್ಯಾಮ್ ಇದು ಈ ಬಾಗಿಲನ್ನು ತುಂಬಾ ಹೊತ್ತು ಓಪನ್ ಇಡ್ತಾರೆ, ಕೆಲವೊಮ್ಮೆ ಜಸ್ಟ್ ಓಪನ್ ಮಾಡ್ತಾರೆ, ಇದು ಮಾಡ್ತಾರೆ. ಅದೇ ರೀತಿ ತುಂಬಾ ಹೊತ್ತು ಓಪನ್ ಇಟ್ರೆ ನಮ್ಗೆ ಲಾಭ. ಯಾಕೆ ಅಂದ್ರೆ ಕೃಷ್ಣ ಬಗ್ಗೆ ನಾವು ಇರುವಂತದ್ದು. ಸಪೋಸ್ ಮರ್ಸಿ ಅಂತ ಭಗವಂತ ತುಂಬಾ ಹೊತ್ತು ಓಪನ್ ಮಾಡಿದ್ದಾನೆ, ದೆನ್ ವಾಟ್, ಮತ್ತೆ ನಮ್ಗೆ ಮರ್ಸಿ ಸಿಗ್ತದೆ. ಕೆಲವೊಮ್ಮೆ ಎಂತ ಆಗ್ತದೆ, ಡ್ಯಾಮ್ ಇದು ಓಪನ್ ಅಂದ್ರೆ ಈಗ ಓಪನ್ ಮಾಡ್ತಾರೆ, ಕ್ಲೋಸ್ ಮಾಡ್ತಾರೆ. ಹಾಗೆ ಆ ಟೈಮ್ ನಮ್ಗೆ ಸಿಕ್ಕಿದ್ದು ಇಲ್ಲದೇ ಇಲ್ಲ. ಆದ್ರೂ ಕೂಡ ಟೆನ್ಷನ್ ಇಲ್ಲ. ಯಾಕೆಂದ್ರೆ ಕೃಷ್ಣ ಬರುವುದಂದ್ರೆ ಮನಸ್ಸಿಂದಲೇ ಬರೋದು ಪ್ರಭುಪಾದಿದು. ಆದ್ರೆ ನಮ್ಗೆ ಚಾನ್ಸ್ ಉಂಟು, ಭಗವಂತ ಗಡಿಗೆ ಚಾನ್ಸ್ ಕೊಡ್ತಾ ಇರ್ತಾನೆ. ಭಕ್ತನು ನಿಯಂತ್ರಕ ತತ್ವಗಳನ್ನು ಅನುಸರಿಸಿದಾಗ ಈ ಸಂಭಾಷಣೆಗಳ ಸತ್ಯವು ಅವನಿಗೆ ಅನಾವರಣಗೊಳ್ಳುತ್ತದೆ. ನಿಯಂತ್ರಕ ತತ್ವ 4x ಇದೆಲ್ಲವೂ ಅರ್ಥ ಆಗ್ತದೆ. ಇದನ್ನು ಭಕ್ತರಲ್ಲಿ ಖಚಿತ ಪಡಿಸಲಾಗಿದೆ. ಇದನ್ನು ಓಕೆ. ಅತಃ ಶ್ರೀಕೃಷ್ಣ ನಾಮಾದಿ ನಾ ಭವೇದ್ ಗ್ರಾಹ್ಯ ಇಂದ್ರಿಯ ಸೇವಂ ಯೇ ಜೀವಾದವ್ ಸ್ವಯಮೇವ ಸ್ಫುರತಿ ಅದ. ವ್ಯಕ್ತಿಯು ತನ್ನ ಮೊಂಡ ಐಕ ಇಂದ್ರಿಯಗಳಿಂದ ಪವಿತ್ರ ನಾಮ, ಲೀಲೆಗಳು, ರೂಪ, ಗುಣಗಳು ಮತ್ತು ಅಥವಾ ಪರಿವಾರವನ್ನು ಅರ್ಥ ಮಾಡಿಕೊಳ್ಳಲಾರ. ನಮ್ಮ ಇಂದ್ರಿಯಗಳು ಈಗ ಪರ್ಫೆಕ್ಟ್ ಇಲ್ಲ. ಯಾಕೆ ಪರ್ಫೆಕ್ಟ್ ಇಲ್ಲ? ಯಾರಿಗೆ ಹೇಳ್ಬೋದು? ನಮ್ಮ ಇಂದ್ರಿಯಗಳು ಈಗ ಪರ್ಫೆಕ್ಟ್ ಇಲ್ಲ. ಯಾಕೆ? ಹ್ಯಾಂಡ್ ರೈಸ್ ಮಾಡಿ. ಯಾಕೆ ನಮ್ಮ ಇಂದ್ರಿಯಗಳೀಗ ಪರ್ಫೆಕ್ಟ್ ಇಲ್ಲ? ಓಕೆ, ಆಶಯ ಚಾನ್ಸ್ ಕೊಡುವ. ಹರೇ ಕೃಷ್ಣ, ಆಶಯ ಅಂತ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ನಾವು ಪರಿಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ಇನ್ನ ತೊಡಕೊಂಡಿಲ್ಲ, ಅದಕ್ಕೋಸ್ಕರ. ಓಕೆ, ಎಸ್ ಶಿವಪ್ರಕಾಶ್ ಸಂಪಿಗೆ. ಎಸ್ ಶಿವಪ್ರಕಾಶ್ ಸಂಪಿಗೆ. ಹರೇ ಕೃಷ್ಣ, ಲೌಕಿಕದಲ್ಲಿ ಮುಳುಗ್ಬಿಟ್ಟಿದೀವಿ ಪೂರ್ತಿ. ಲೌಕಿಕ ಇದರಲ್ಲಿ ಮುಳುಗ್ಬಿಟ್ಟಿದೀವಿ ಪೂರ್ತಿ. ಲೌಕಿಕ ಅಂತ ಹೇಳಿ ನೀವು? ಲೌಕಿಕ ವಿಷಯಗಳಲ್ಲಿ ಮುಳುಗಿದ್ದೇವೆ. ಮುಳುಗಿದ್ದೇವೆ. ಓಕೆ, ಲೌಕಿಕ ವಿಷಯದಲ್ಲಿ ನಾವು ಮುಳುಗಿದ್ದೇವೆ. ಓಕೆ, ವೆರಿ ಗುಡ್. ಎಸ್ ಶಕುಂತಲಾ ನಾಯಕ್, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಐಹಿಕ ಇಂದ್ರಿಯ ಭೋಗದ ಕಲ್ಮಶಗಳಿಂದ ನಮ್ದು ಇದೆಲ್ಲ ಇಂದ್ರಿಯಗಳೆಲ್ಲ ಕಲ್ಮಶವಾಗಿತ್ತು ಪ್ರಭುಜಿ. ಐಹಿಕ ನಮ್ಮ ಇಂದ್ರಿಯಗಳೆಲ್ಲ ಕಲ್ಮಶವಾಗಿದೆ. ಹೇಗೆ ಕಲ್ಮಶವಾಗಿದೆ? ಐಹಿಕ ಇಂದ್ರಿಯ ಭೋಗ ಮಾಡ್ತಾ ಇದ್ದೇವೆ. ಇಂದ್ರಿಯ ಭೋಗ ಮಾಡ್ತಾ ಇದ್ದೇವೆ. ಓಕೆ, ಇಂದ್ರಿಯ ಭೋಗ, ಸೆನ್ಸ್ ಗ್ರಾಟಿಫಿಕೇಶನ್. ಓಕೆ, ರೇಖಾ ಬಂಗಿಯಾರ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ನಾವು ತ್ರಿಗುಣಗಳಲ್ಲಿದ್ದೇವೆ. ತ್ರಿಗುಣಗಳಲ್ಲಿದ್ದೇವೆ. ಯಾವ್ದ್ರಲ್ಲಿ? ಸಾತ್ವಿಕ, ರಾಜಸಿಕ ಮತ್ತೆ ತಾಮಸಿಕ ಗುಣಗಳಲ್ಲಿದ್ದೇವೆ. 3 ಗುಣದಲ್ಲಿದ್ದೇವೆ. ಓಕೆ, ತ್ರಿಗುಣದಲ್ಲಿದ್ದೇವೆ. ಓಕೆ, ಎಸ್. ಓಕೆ, ವೆರಿ ಗುಡ್. ಎಸ್ ಮಲ್ಲಿಕಾ ಮಾತಾಜಿ, ಎಸ್ ಹರೇ ಕೃಷ್ಣ. ಹರೇ ಕೃಷ್ಣ. ಅದೇ ಪ್ರಭುಜಿ, 3 ಗುಣಗಳ ಪ್ರಭಾವದಿಂದ, ರಜೋಗುಣ ತಮೋಗುಣ ಹೆಚ್ಚಿನ ಪ್ರಭಾವದಿಂದ ನಮಗೆ ಎಲ್ಲ ಇಂದ್ರಿಯಗಳು ಕಲುಷಿತ ಆಗಿದೆ. ಅದಕ್ಕೆ ನಮ್ಗೆ ಅರ್ಥ ಆಗಲ್ಲ ಪ್ರಭುಜಿ. ಹರೇ ಕೃಷ್ಣ. ಓಕೆ, ವೆರಿ ಗುಡ್. ಎಲ್ಲರೂ ತುಂಬಾ ಅಡ್ವಾನ್ಸ್ ಆಗಿದ್ದೀರಿ. ಎಸ್, ಎಲ್ಲ ನಿಮ್ಗೆ ಗೊತ್ತುಂಟು. ಹಾಗೆ ಇಲ್ಲಿ ಹೇಳುವಂಥದ್ದು ಮೊಂಡ ಐಕ ಇಂದ್ರಿಯಗಳು ಅಂದ್ರೆ ಬ್ಲಂಟ್ ಮೆಟೀರಿಯಲ್ ಸೆನ್ಸಸ್. ರೂಪ ಇರುವಂಥದ್ದು ಬ್ಲಂಟ್ ಮೆಟೀರಿಯಲ್ ಸೆನ್ಸಸ್. ಅದರಿಂದ ನಮಗೆ ಪ್ರಭುವಿನ ಪವಿತ್ರ ನಾಮ, ಲೀಲೆಗಳು, ರೂಪ, ಗುಣಗಳು ಅಥವಾ ಪರಿವಾರ ಅರ್ಥ ಮಾಡಿಕೊಳ್ಳಲಾರ. ಹೇಗೆಂದ್ರೆ ಈಗ ನಾವು
ಹಗ್ಗ ಇರ್ತದೆ, ನಾವು ಹಾವಿನಾಗಿ ನೋಡ್ತೇವೆ. ಆಕ್ಚುಲಿ ಅದು ಹಗ್ಗ, ಅದು ನಮ್ಗೆ ಹಾವು ಕಾಣ್ತದೆ. ಎಷ್ಟು ಸಲ ನಾವು ಓದುವಾಗ ನಾವು ಓದ್ತೇವೆ ಇದೀಗೆ, ಮತ್ತೆ ನಿಜವಾಗಿ ಅದು ಬೇರೆ. ಅದು ಯಾಕೆ? ಯಾಕೆಂದ್ರೆ ನಮ್ಮ ಈಗ ದೃಷ್ಟಿ ಸರಿ ಇಲ್ಲ, ನಮ್ಮ ಸೆನ್ಸಸ್ ಸರಿ ಇಲ್ಲ, ಸೆನ್ಸಸ್ ಪ್ಯೂರಿಫೈ ಆಗ್ಲಿಲ್ಲ. ಫಸ್ಟ್ ಯು ಶುಡ್ ಪ್ಯೂರಿಫೈ ಯುವರ್ ಸೆನ್ಸಸ್. ಹೌ ಟು ಪ್ಯೂರಿಫೈ ಯುವರ್ ಸೆನ್ಸಸ್? ಹೇಗೆ ಪ್ಯೂರಿಫೈ ಮಾಡುವಂತದ್ದು? ಋಷಿಕೇನ ಋಷಿಕೇಶ ಸೇವನ, ಋಷಿಕೇಶ ಇಂದ್ರಿಯಗಳ ಒಡೆಯ ಕೃಷ್ಣ. ಸೊ ಯು ಹ್ಯಾವ್ ಟು ಎಂಗೇಜ್ ಯುವರ್ ಸೆನ್ಸಸ್ ಇನ್ ದ ಸರ್ವಿಸ್ ಆಫ್ ದಿ ಲಾರ್ಡ್. ನಾವು ಯಾವಾಗ ಇಂದ್ರಿಯಗಳನ್ನು ಭಗವಂತನ ಸೇವೆಗೆ ತೊಡಗಿಸ್ತೇವೆ, ಆಗ ಇಂದ್ರಿಯಗಳು ಶುದ್ಧಿ ಆಗ್ತದೆ. ಆಗ ನಮ್ಗೆ ಎಂತಾಗ್ತದೆ? ಭಗವಂತನ ಪವಿತ್ರ ನಾಮದಲ್ಲಿ ನಮಗೆ ಟೇಸ್ಟ್ ಬರ್ತದೆ. ಈಗ ನಾವು ಜಪ ಮಾಡ್ತೇವೆ, ಅದು ನಮ್ಗೆ ಟೇಸ್ಟ್ ಇಲ್ಲ, ಟೇಸ್ಟ್ ಸಿಗ್ಲಿಲ್ಲ. ಈಗ ನಮ್ಗೆ ತುಂಬಾ ಸ್ವೀಟ್, ಅದು ಹ್ಯಾಪಿನೆಸ್ ಸಿಗ್ತದೆ. ಇಡೀ ದಿವಸದ ನಿಮ್ಮ ಎಂದೇಳುವ ಆಕ್ಟಿವಿಟೀಸ್ಗೆ ಅದರಿಂದ ಶಕ್ತಿ ಬರುವಂಥದ್ದು ಜಪದಿಂದ. ಅದು ನಮ್ಗೆ ಜಪದಲ್ಲಿ ನಾವು ಆಸ್ ಎ ಹೇಗೆ ಅಂದ್ರೆ, ಈ ಸ್ಕೂಲಲ್ಲಿ ಹೋಮ್ವರ್ಕ್ ಮಾಡ್ಲಿಕ್ಕೆ ಹೇಳ್ತಾರೆ, ನಮ್ಗೆ ಆಕ್ಚುಲಿ ಹೋಮ್ವರ್ಕ್ ಅಲ್ಲಿ ಇಂಟ್ರೆಸ್ಟ್ ಇರುವುದಿಲ್ಲ. ಯಾರಿಗೂ ಕೂಡ ಇಂಟ್ರೆಸ್ಟ್, ಮಕ್ಕಳಿಗೆ ಇಂಟ್ರೆಸ್ಟ್, ಯಾರು ಬೇಕು ಹೇಳಿ ಇಂಟ್ರೆಸ್ಟ್ ಇರುವುದಿಲ್ಲ. ಆದ್ರೆ ಬರೆಯದಿದ್ರೆ ನಾಳೆ ಪನಿಷ್ಮೆಂಟ್ ಸ್ಕೂಲಲ್ಲಿ, ಅದಕ್ಕೆ ನಾವು ಬರೀತೇವೆ. ಅದೇ ರೀತಿ ಈಗ ನಾವು ಬೈ ಸಮ್ ಆರ್ ಅದರ್ ನಾವು ಕೃಷ್ಣ ಬಗ್ಗೆ ಬಂದಿದ್ದೇವೆ, ಕೃಪೆಯಿಂದ ಬಂದಿದ್ದೇವೆ, ಪ್ರಭುಪಾದ ಕೃಪೆಯಿಂದ. ಈಗ ನಾವು ಕೃಷ್ಣ ಬಗ್ಗೆ ಮಾಡ್ತಾ ಇದ್ದೇವೆ. ಆದರೆ ನಮಗೆ ಅದರಲ್ಲಿ ಆ ಉನ್ನತ ಮಟ್ಟದ ಟೇಸ್ಟ್ ಇಲ್ಲ. ನಮಗೆ ಆ ಪವಿತ್ರ ನಾಮ ಹ್ಯಾಪಿನೆಸ್ ಕೊಡ್ತದ ಅನ್ನುವ ವಿಷಯ ಗೊತ್ತಿಲ್ಲ ನಮಗೆ. ನಮ್ಮನ್ನು ಆ ಮೂಮೆಂಟ್ಗೆ ಒಮ್ಮೆಲೆ ಹೇಗೆ ಅಂದ್ರೆ, ನಾರದ ಮುನಿಗೆ ನೋಡಿ, ನಾರದ ಮುನಿಗೆ ಎಂತ ಆಗಿದೆ, ತಾಯಿ ತೀರಿ ಹೋದ ಮೇಲೆ ಅವ್ರು ಕೂಗ್ಲಿಲ್ಲ. ಆಗ ಅವ್ರು ಎಂತ ಮಾಡಿದ್ರು, 5 ವರ್ಷದ ಬಾಲಕ, ನಮ್ಗೆ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಇನ್ಫ್ಯಾಕ್ಟ್ ಅವ್ರು ಎಂತ ಮಾಡಿದ್ರು ಅಂದ್ರೆ, ಎಸ್ ದಿಸ್ ಇಸ್ ಕೃಷ್ಣಾಸ್ ಮರ್ಸಿ ಬ್ಲೆಸ್ಸಿಂಗ್, ಐ ವಾಂಟ್ ಟು ಬಿಕಮ್ ಸೀರಿಯಸ್. ಸೀರಿಯಸ್ ಆದ, ಸೀರಿಯಸ್ ಆಗಿ ಮತ್ತೆ ಈ ಸ್ಟಾರ್ಟೆಡ್ ಡೂಯಿಂಗ್ ತಪಸ್. ಅವರ ತಪಸ್ಸಿಗೆ ಭಗವಂತ ಬಂದಾದ್ರೆ ಹೇಳ್ದ, ಜಸ್ಟ್ ನಿನ್ಗೆ ನಾನು ಗ್ಲಿಮ್ಸ್ ಕೊಟ್ಟದ್ದು, ನೀನೀಗ ಅವಿಪಕ್ವ ಕುಯೋಗಿ. ಅದೇ ರೀತಿ ವೆನ್ ಯು ಸ್ಟಾರ್ಟ್ ಚಾಂಟಿಂಗ್, ಇನಿಷಿಯಲಿ ಅಲ್ಲ, ಆದ್ರೆ ವೆನ್ ಯು ಅಡ್ವಾನ್ಸ್ ಇನ್ ಚಾಂಟಿಂಗ್ ಪ್ರಾಪರ್ಲಿ, ವೆನ್ ಯು ಚಾಂಟ್ ವಿತ್ ಫೇತ್, ವಿತ್ ಡಿವೋಷನ್, ವಿತ್ ಅಟೆನ್ಷನ್. ನೋಡಿ, ಅಟೆನ್ಷನ್ ಬೇಕು, ಫೇತ್ ಬೇಕು, ವಿತ್ ಡಿವೋಷನ್, ನಂಬಿಕೆ. ಹಾಗೆ ಪ್ರತಿ ನಾಮವನ್ನು ಕೇಳ್ತಾ 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 ಮಾಡಿದ್ರೆ ನಮ್ಗೆ ಹೇಗೆ ಅಂದ್ರೆ, ನಾರದ ಮನೆಗೆ ಆ ಭಗವಂತನ ದರ್ಶನ ಆಗ್ತದೆ. ದಟ್ ಟೈಮ್ ಈ ಎಕ್ಸ್ಪೀರಿಯನ್ಸಸ್ ಹ್ಯಾಪಿನೆಸ್, ಸೇಮ್ ಹ್ಯಾಪಿನೆಸ್ ಯು ವಿಲ್ ಗೆಟ್. ನಮ್ಗೆ ಕೂಡ ಸಿಗ್ತದೆ ಹ್ಯಾಪಿನೆಸ್ ಅದು. ಆದ್ರೆ ನಾವು ಎಷ್ಟರ ಮಟ್ಟಿಗೆ ಪ್ಯೂರಿಫೈ ಆಗಿದೆ ಅದರ ಮೇಲೆ ಡಿಪೆಂಡ್. ನಮ್ಮ ಪ್ಯೂರಿಫಿಕೇಶನ್ ದೂದ್ ಕಾ ದೂದ್ ಪಾನಿ ಕಾ ಪಾನಿ. ನಾವು ಇನ್ನೊಬ್ರಿಗೆ ಹೇಳ್ಬೇಕಂತಿಲ್ಲ, ನಮಗೆ ಫೀಲ್ ಆಗ್ತದೆ, ಗೊತ್ತಾಗ್ತದೆ. ವೆದರ್ ಯು ಆರ್ ಫೀಲಿಂಗ್ ಹ್ಯಾಪಿನೆಸ್ ಆಫ್ಟರ್ 16 ರೌಂಡ್ ಚಾಂಟಿಂಗ್ಸ್. ಹೇಗಂದ್ರೆ, ಎಸ್ ಕೃಷ್ಣ, ಐ ವಾಂಟ್ ಟು ಸಿ ಯು, ಅಂದ್ರೆ ಚಾಂಟಿಂಗ್ ಆದ ಮೇಲೆ ಒಂದು ಹ್ಯಾಪಿನೆಸ್ ಬರ್ತದೆ. ಕೃಷ್ಣ ಗಿವ್ಸ್, ಅದು ನಿಮ್ಮ ಇಡೀ ದಿವಸಕ್ಕೆ ಇಟ್ ಗಿವ್ಸ್ ಎನರ್ಜಿ, ದಟ್ ಹ್ಯಾಪಿನೆಸ್. ಯು ವಿಲ್ ಬಿ ಆಲ್ವೇಸ್ ಹೈ, ನಾಟ್ ಲೋ. ಹೈ ಅಂದ್ರೆ ಎಂತ, ಈ ಪಾಶ್ಚಾತ್ಯ ಹೈ ಅಂದ್ರೆ ವೆನ್ ಯು ಗೋ ಫಾರ್ ರಾಕ್ ಡ್ಯಾನ್ಸ್, when after drinking, after smoking ganja, after injecting drugs, you will go for high ಅಂತ ಹೇಳ್ತಾರೆ ಅವರು. ಆದ್ರೆ that is material high, because
ದೇ ವಿಲ್ ಗೋ ಹೈ ಅಂಡ್ ಎಂತ ಅಂದ್ರೆ ಅದು 12 hours ಇರ್ತದೆ ಹೈ, ಮತ್ತೆ ಆಫ್ಟರ್ 12 hours ವಾಪಸ್ ಲೋ ಬರ್ತಾರೆ, ಹೀಗೆ ಮೆಂಟಲ್ ತರ ಆಗ್ತಾರೆ. ಬಟ್ ದಿಸ್ ಹೈ ಹಾಗೆ ಅಲ್ಲ, ದಿಸ್ ಹೈ ಕಾನ್ಸ್ಟೆಂಟ್ಲಿ ವಿತ್ ಅದು ಇರ್ತದೆ ನಿಮ್ಮೊಟ್ಟಿಗೆ. ಈಗ ನಮ್ಮ ಇಂದ್ರಿಯಗಳು ಭಗವಂತನಿಗೋಸ್ಕರ ಇಲ್ಲ, ಆದ್ರೆ ಯಾವಾಗ ನಮ್ಮ ಇಂದ್ರಿಯಗಳು ಭಗವಂತನಿಗೋಸ್ಕರ ಇರ್ತದೆ, ಆಗ ನಮ್ಮ ಈ ನಾವು ಮಾಡುವಂತ ನಮ್ಮ ಜಪ ಆಗ್ಲಿ ಕೀರ್ತನ ಆಗ್ಲಿ, ವಿ ವಿಲ್ ಜಸ್ಟ್ ಎಂಜಾಯ್. ವಿ ವಿಲ್ ಜಸ್ಟ್ ಎಂಜಾಯ್. ಹಾಗೆ ಪವಿತ್ರನಾಮ ಲೀಲೆಗಳು, ರೂಪ, ಗುಣಗಳು ಅಥವಾ ಪರಿವಾರವನ್ನು ಅರ್ಥ ಮಾಡಿಕೊಳ್ಳಲ್ಲ, ಈಗ ನಮಗೆ ಅರ್ಥವಾಗುವುದಿಲ್ಲ. ಹಾಗೆ ಬೇಸ್ ಎಂತ ಅಂದ್ರೆ ಚಾಂಟಿಂಗ್. ಚಾಂಟಿಂಗ್ ಒಳ್ಳೇದಿದ್ರೆ ಉಳಿದದೆಲ್ಲ ಒಳ್ಳೇದಾಗ್ತದೆ. ಎಲ್ಲ ಪವಿತ್ರನಾಮ ಅದಕ್ಕೆ ಫಸ್ಟ್ಗೆ ಹಾಕಿದ್ದಾರೆ. ಪವಿತ್ರನಾಮ ಆದ್ಮೇಲೆ ಲೀಲೆ ಕೂಡ ಅರ್ಥ ಆಗ್ತದೆ. ಎಲ್ಲ ಎಂತ ನಮ್ದು ಕಿವಿಯೆಲ್ಲ ದೊಡ್ಡ ದೊಡ್ಡದಾಗ್ತದೆ. ಕಣ್ಣು ಜಗನ್ನಾಥಂದು ಹೇಗೆ ಕಣ್ಣು ಮತ್ತೆ ಕಿವಿ ದೊಡ್ಡದಾಗ್ತದೆ, ಆ ರೀತಿ ರೂಪ, ಭಗವಂತನನ್ನು ಯಾವಾಗ ನೋಡುದು ಈ ಡಿಸೈರ್ ಮ್ಯಾನಿಫೆಸ್ಟ್ ಆಗ್ತದೆ ಒಳಗಿಂದ. ಭಗವಂತ ಐ ವಾಂಟ್ ಟು ಸಿ ಯು, ಭಗವಂತ ನಾನು ನೋಡ್ಬೇಕು. ಭಗವಂತ ವಿಲ್ ಕಮ್ ಇನ್ ಫ್ರಂಟ್ ಆಫ್ ಯು ಇಫ್ ಎ ಚಾಂಟಿಂಗ್ ಇಸ್ ಗುಡ್. ಹೀಗೆ ನಾಲ್ಕು ಮನೆಗೆ ಬಂದ್ರು ಆ ರೀತಿ ಬರ್ತಾರೆ. ಅದೇ ಲೇಟೆಸ್ಟ್ ಸ್ಟೇಜ್. ಮತ್ತೆ ಭಗವಂತನ ಗುಣಗಳು, ಪರಿವಾರ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ಆದರೆ ನಿರಂತರ ಸೇವೆಯಿಂದ ಇಂದ್ರಿಯಗಳು ಪರಿಶುದ್ಧವಾಗ, ಅದಕ್ಕೆ ಹೇಳಿದ ನಾನು, ಯಾವಾಗ ನಾವು ಭಕ್ತಿ ಸೇವೆ ಮಾಡ್ತೇವೆ ಇಂದ್ರಿಯಗಳು ಪರಿಶುದ್ಧವಾಗ್ತದೆ. ಸಿಂಪಲ್ ಪ್ರೋಸೆಸ್. ಎಂತ ನಾವು ಸರ್ಕಸ್ ಮಾಡ್ಬೇಕಂತ ಹೇಳಿದ್ರೆ ಸಿಂಪಲ್, ಜಸ್ಟ್ ಭಕ್ತಿ ಸೇವೆ ಮಾಡಿ. ಭಕ್ತಿ ಸೇವೆ ಮಾಡಿದ್ರೆ ಎಂತ ಆಗ್ತದೆ, ಇಂದ್ರಿಯಗಳು ಟೋಟಲಿ ಪ್ಯೂರಿಫೈ ಆಗ್ತದೆ. ಪ್ಯೂರಿಫೈ ಆದ ಇಂದ್ರಿಯದಿಂದ ನಮಗೆ ಭಗವಂತ ಎಲ್ಲ ವಿಷಯ ಅರ್ಥ ಆಗ್ತದೆ. ಎಲ್ಲ ನಮಗೆ ಕೆಲವೊಮ್ಮೆ ಆಗ್ಬೋದು, ಎಂತಂದ್ರೆ ನಾನು ಯಾಕೆ ಇಷ್ಟು ನನ್ನ ಲೈಫ್ ಅನ್ನು ವೇಸ್ಟ್ ಮಾಡಿದೆ. ಅಟೆಂಟಿವ್ ಚಾಂಟಿಂಗ್ ಅಂತ ನಿಮ್ಗೆ ಅದು ಫೀಲಿಂಗ್ ಬರ್ತದೆ ಒಳಗೆ, ಯಾಕೆ ನಾನು ಮಾಡಿದೆ, ವ್ಯರ್ಥ ಮಾಡಿದೆ. ಇದರಲ್ಲಿ ಇಷ್ಟು ಹ್ಯಾಪಿನೆಸ್ ಇತ್ತು, ಅವನು ಯಾಕೆ ನಾನು ಯಾವ್ದು ಎಂತೆಂತ ಹ್ಯಾಪಿನೆಸ್ ಇಟ್ಕೊಂಡು ಎಂತೆಂತ ಮಾಡಿದೆ. ನಾನು ಮಾಡಿದೆಲ್ಲ ವೇಸ್ಟ್, ಸುಮ್ಮನೆ ಯಾಕೆ ನಾನು ಮಾಡಿದೆ ಅಂದ್ರೆ ಒಳಗಿಂದ ಪಶ್ಚಾತ್ತಾಪ ಬರ್ತದೆ. ಮತ್ತೆ ಹಂಬಲ್ನೆಸ್ ಬರ್ತದೆ. ಅಂತ ಎಸ್ ನಾನು ಏನೂ ಅಲ್ಲ, ಜೆನ್ವಿನ್ ಆಗಿ ಒಳಗಿಂದ ನಾನು ಇನ್ಸಿಗ್ನಿಫಿಕೆಂಟ್. ಹೀಗೆ ಅಂತಂದ್ರೆ ನಮ್ದು ಹಂಬಲ್ನೆಸ್ ಜಸ್ಟ್ ದಿಕಾವ ಅಂದ್ರೆ ನಾಟಕೀಯ ಶೋ. ಜನ್ವಿನ್ ಆದ ಹಂಬಲ್ನೆಸ್ ಬರ್ತದೆ, ಎಸ್ ನಾನು ಇನ್ಸಿಗ್ನಿಫಿಕೆಂಟ್, ನನ್ಗೆ ಅರ್ಹತೆ ಇಲ್ಲ. ಇದೆಲ್ಲ ಬರ್ತದೆ, ಅಡ್ವಾನ್ಸ್ ಆದ ಮೇಲೆ ಬರ್ತದೆ, ಆಟೋಮೆಟಿಕ್ ಬರ್ತದೆ. ಎಸ್, ಹರೇ ಕೃಷ್ಣ. ಆದ ನಿರಂತರ ಸೇವೆಯಿಂದ ನೋಡಿ ಪ್ರಭಾತ್, ನಿರಂತರ ಸೇವೆಯಿಂದ ಇಂದ್ರಿಯಗಳು ಪರಿಶುದ್ಧವಾದಾಗ ರಾಧಾ ಮತ್ತು ಕೃಷ್ಣ ಲೀಲೆಗಳನ್ನು ಕುರಿತು ಆಧ್ಯಾತ್ಮಿಕ ಸತ್ಯವು ಅನಾವರಣಗೊಳ್ಳುತ್ತದೆ. ಎಲ್ಲ ಸತ್ಯ ಎದುರೇ ಮ್ಯಾನಿಫೆಸ್ಟ್ ಆಗ್ತದೆ. ಆದ್ರೆ ಇದು ನಾವು ಸೇವೆ ಮಾಡಿ ಈಗಂತಂದ್ರೆ ನಾವು ITA ಮಕ್ಕಳು. ಈಗ ನಾನು ಕೂಡ, ನೀವು ಮಾತ್ರ ಅಲ್ಲ, ನಾನು ಕೂಡ ಈಗ ಟ್ರೈನಿಂಗ್. ಹಾಗೆ ಈ ಟ್ರೈನಿಂಗ್ ಅಲ್ಲಿ ಭಾಗಿಯಾಗಿ ಈಗ ನಮ್ದು ಸೇವೆ ಅಂತಂದ್ರೆ ಭಗವಂತ ಆಕ್ಸೆಪ್ಟ್ ಮಾಡುವ ಲೆವೆಲ್ ಅಲ್ಲಿ ಇಲ್ಲ. ಈಗ ನಾನು ಕೂಡ ನನ್ನ ಸೇವೆ ಕೂಡ ಭಗವಂತ ಆಕ್ಸೆಪ್ಟ್ ಮಾಡುವ ಲೆವೆಲ್ ಅಲ್ಲಿ ಇಲ್ಲ. ಅದು ಕೂಡ ಸೇವೆ ಮಾಡುವಂಥದ್ದು. ಆದ್ರೆ ಭಕ್ತಿಯಲ್ಲಿ ಅಡ್ವಾನ್ಸ್ ಆದ ಮೇಲೆ ನಮ್ಮ ಸೇವೆ ಪರಿಶುದ್ಧ ಆಗ್ತದೆ. ಹೀಗೆ ಅಂತಂದ್ರೆ ಗಲಾಗ್ರಹ ಅಂದ್ರೆ ಸೇವೆ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಆದ್ರೆ ಅದು ಸ್ಪಾಂಟೇನಿಯಸ್ ಬರ್ಬೇಕು ಒಳಗಿಂದ. ನಾನು ಊಟ ಆದ್ರೂ ಬಿಡ್ತೇನೆ, ಎಲ್ಲವನ್ನು ಬಿಡ್ತೇನೆ, ಸೇವೆಯನ್ನು ಬಿಡುದಿಲ್ಲ. ಇಂಥದೆಲ್ಲ ಫೀಲಿಂಗ್ಸ್ ಬರ್ಬೇಕು ಒಳಗಿಂದ. ನಾನು ಎಲ್ಲದಕ್ಕೂ ರೆಡಿ ಸೇವೆಗೋಸ್ಕರ. ಹಾಗಾಗಿ ಇದು ಬರುವಂಥದ್ದು ಅಡ್ವಾನ್ಸ್ ಸ್ಟೇಜ್ ಅಲ್ಲಿ.
ನಿರಂತರ ಸೇವೆಯಿಂದ ಇಂದ್ರಿಯಗಳು ಪರಿಶುದ್ಧವಾದಾಗ ರಾಧಾ ಮತ್ತು ಕೃಷ್ಣ ಲೀಲೆಗಳನ್ನು ಕಂಡು ಆಧ್ಯಾತ್ಮಿಕ ಸತ್ಯವು ಅನಾವರಣಗೊಳ್ಳುತ್ತದೆ. ಮುಂಡಕ ಉಪನಿಷತ್ನಲ್ಲಿ ದೃಢಪಡಿಸುವಂತೆ ಯಂ ಏವೇಶ ವೃಣುತೆ ತೇನ ಲಭ್ಯಾಸ. ದೇವೋತ್ತಮ ಪರಮಪುರುಷನ ಅನುಗ್ರಹವನ್ನು ಪಡೆದವನು ಮಾತ್ರ ಶ್ರೀ ಚೇತನ ಮಹಾಪ್ರಭುಗಳ ದಿವ್ಯ ಲಕ್ಷಣಗಳನ್ನು ಅರಿತುಕೊಳ್ಳಬಹುದು. ಯಾರಿಗೆ ಮರ್ಸಿ ಸಿಕ್ಕಿದೆ, ಕೃಪೆ ಸಿಕ್ಕಿದೆ, ಅವನಿಗೆ ಮಾತ್ರ ಚೇತನ ಮಹಾಪ್ರಭು ದಿವ್ಯ ಲಕ್ಷಣ ಗೊತ್ತಾಗ್ತದೆ, ಇಲ್ಲ ಬಾಕಿ ಅವರಿಗೆ ಅಲ್ಲ, ಆಗುವುದಿಲ್ಲ. ಎಸ್, ನೆಕ್ಸ್ಟ್ ಶ್ಲೋಕಿಗೆ ಹೋಗುವ. ಮತ್ತೆ ಇನ್ನು 2 ಉಂಟು, ಅದು ನಾಳೆ ಮಾಡುವ. ಮುಗಿಸಿ ಬಿಡುವುದು. ನಾನು ನಾಳೆಯಿಂದ ಚಾಪ್ಟರ್ ವೈಸ್ ಮಾಡ್ತೇನೆ, ಬೇಗ ಫಿನಿಶ್ ಮಾಡ್ತೇನೆ. ಒಂದೊಂದು ಚಾಪ್ಟರ್ ಈ ರೀತಿ ಮಾಡುವುದಿಲ್ಲ, ಒಂದು ಕ್ಲಾಸ್ ಒಂದು ಚಾಪ್ಟರ್. ನಾಳೆ ಇದನ್ನು ಮಾಡುವ, ಒಂದು 2 ಶ್ಲೋಕ ಉಂಟು. ಎಸ್ 45 ಆಯಿತು, ಮುಗಿಸ್ಲಿಕ್ಕೆ ಆಗ್ತದ? ಎಸ್, ಮುಗಿಸ್ಬಿಡುವ. ಓಕೆ, ಇದನ್ನು ಕಂಪ್ಲೀಟ್ ಮಾಡಿ ಬಿಡುವ. 2 ಶ್ಲೋಕ ಉಂಟು. ಶ್ಲೋಕ 311. ರಾಮಾನಂದ ರಾಯ ಮೋರೆ ಕೋಟಿ ನಮಸ್ಕಾರ, ಯಾ ನಮುಕೆ ಕೈಲ ಪ್ರಭು ರಾಸೇರ ವಿಸ್ತಾರ. ಶ್ರೀರಾಮರಾಯರ ಪಾದಗಳಿಗೆ ನಾನು ಕೋಟಿ ನಮಸ್ಕಾರ ಸಲ್ಲಿಸುತ್ತೇನೆ, ಏಕೆಂದರೆ ಅವರ ಬಾಯಿಂದ ಶ್ರೀ ಸಿದ್ದರಾಮಗಳ ಅಮಿತವಾದ ಆಧ್ಯಾತ್ಮಿಕ ಮಾಹಿತಿ ವಿಸ್ತಾರ ಅವರ ಗೆಡಹಿದರು. ಎಸ್, ನೋಡಿ ಕೃಷ್ಣ ಕವಿರಾಜಗೋಸ್ವಾಮಿ ಎಷ್ಟು ನಮ್ರತೆ ಉಂಟು ನೋಡಿ. ಕೋಟಿ ನಮಸ್ಕಾರ ಅಂತ ಯಾರಿಗೆ? ರಾಮರಾಯರಿಗೆ. ಏಕೆಂದ್ರೆ ಅವರ ಬಾಯಿಯಿಂದ ಚಿತ್ರಮಗಳು ಅಮಿತವಾದ ಆಧ್ಯಾತ್ಮಿಕ. ಎಸ್, ಇದು ಪ್ರೊಸೆಸ್. ಈಗ ನೋಡಿ, ಇದು ಪ್ರಪೋಸ್ ಇಲ್ಲಿ ಕರೆಕ್ಟ್ ಆಗಿ ಹೇಳ್ತಾರೆ 312 ಶ್ಲೋಕದಲ್ಲಿ. ದಾಮೋದರ ಸ್ವರೂಪೇ ರಾಗದ ಚ ಅನುಸರೆ, ರಾಮಾನಂದ ಮಿಲನೆ ಲೀಲಾ ಪ್ರಚಾರೇ. ಶ್ರೀ ಚಂದ್ರಮಾಪುಗಳು ರಾಮರಾಯರೊಡನೆ ಭೇಟಿ ಮಾಡಿದ ಲೀಲೆಗಳನ್ನು ಕುರಿತು ಶ್ರೀ ಸ್ವರೂಪ ದಾಮೋದರ ಟಿಪ್ಪಣಿ ಪುಸ್ತಕಗಳಿಗೆ ಅನುಸಾರವಾಗಿ ನಾನು ಬೋಧಿಸಲು ಪ್ರಯತ್ನ ಮಾಡಿದ್ದೇನೆ. ಅಂದ್ರೆ ನಂದು ಏನಿಲ್ಲ, ಊನಿಲ್ಲ. ಸ್ವರೂಪ ದಾಮೋದರ ಸೆಕ್ರೆಟರಿ. ಯಾರ ಸೆಕ್ರೆಟರಿ? ಚೇತನ ಮಹಾಪ್ರಭು. ಇದು ಲಲಿತಾ. ಸೊ ಅವರ ಆ ಡೈರಿಯಲ್ಲಿ ಎಂತ ಉಂಟು ಪುಸ್ತಕ, ಅದರ ಪ್ರಕಾರ ನಾನು ಹೇಳಿದ್ದೇನೆ ಅಷ್ಟೇ. ಈಗ ಭಾವಾರ್ಥ ತುಂಬಾ ಚಂದ ಉಂಟು. ಭಾವಾರ್ಥ ಪ್ರಭಾವ ಹೇಳ್ತಾರೆ ಎಂತ ನೋಡುವ. ಲೇಖಕರು ಪ್ರತಿ ಅಧ್ಯಾಯದ ಕೊನೆಯಲ್ಲೂ ಗುರು ಶಿಷ್ಯ ಪರಂಪರೆಯ ಮೌಲ್ಯವನ್ನು ಕುರಿತು ಒಪ್ಪಿಕೊಳ್ಳುತ್ತಾರೆ. ನೋಡಿ, ದಿಸ್ ಇಸ್ ದ ಪ್ರೊಸೆಸ್. ಅಂದ್ರೆ ಕೃಷ್ಣನಾಥ ಕವಿರಾಜ ಗೋಸ್ವಾಮಿಗೆ ಅಹಂಕಾರ ಇಲ್ಲ. ಅವರು ಹೇಳುವಂಥದ್ದು, ನಾನು ಸ್ವರೂಪ ದಾಮೋದರ ಆ ಪುಸ್ತಕದ ಟಿಪ್ಪಣಿ ಪ್ರಕಾರ ನಾನು ಬೋಧಿಸ್ತಾ ಇದ್ದೇನೆ, ನಂದು ಏನು ಓನಿಲ್ಲ. ದಿಸ್ ಇಸ್ ಗುರು ಶಿಷ್ಯ ಪರಂಪರೆ. ಹಾಗೆ ಲೇಖಕರು ಪ್ರತಿ ಅಧ್ಯಾಯದ ಕೊನೆಯಲ್ಲೂ ಗುರು ಶಿಷ್ಯ ಪರಂಪರೆ ಮೌಲ್ಯವನ್ನು ಕುರಿತು ಒಪ್ಪಿಕೊಳ್ಳುತ್ತಾರೆ. ಈ ದಿವ್ಯ ಸಾಹಿತ್ಯವನ್ನು ತಮ್ಮ ಸಂಶೋಧನೆ ಫಲವಾಗಿ ರಚಿಸಿದ್ದೇನೆ ಎಂದು ಅವರು ಎಂದು ಹೇಳಿಕೊಳ್ಳುವುದಿಲ್ಲ. ನೋಡಿ, ಸೈಂಟಿಸ್ಟ್ ನಾವು ನೋಡಿದ ಹಾಗೆ, ನಮ್ಮ ಮೆಟೀರಿಯಲ್ ಸಿಸ್ಟಮ್ ಅಂದ್ರೆ ಹಾಗೆ ಎಂತ. ಎಸ್, ನನ್ನ ಸಂಶೋಧನೆ ಪ್ರಪಂಚವಂಥದ್ದು. ಈ ವೇದಿಕ್ ಸೈನ್ಸ್ ಅಲ್ಲಿ ಸಂಶೋಧನೆ ಇಲ್ಲ, ರಿಸರ್ಚ್ ಇಲ್ಲ. ರಿಸರ್ಚ್ ಆಲ್ರೆಡಿ ಕೃಷ್ಣ ರಿಸರ್ಚ್ ಮಾಡಿ ಆಗಿದೆ, ಜಸ್ಟ್ ಆಸ್ ಇಟ್ ಇಸ್ ಹೇಳಲಿಕ್ಕೆ ಅಷ್ಟೇ. ಸ್ವರೂಪ ದಾಮೋದರ, ರಘುನಾಥದಾಸ್ ಗೋಸ್ವಾಮಿ ಮತ್ತು ಇತರ ಪ್ರಮಾಣಭೂತ ವ್ಯಕ್ತಿಗಳು ತೆಗೆದುಕೊಂಡ ಟಿಪ್ಪಣಿಗೆ ತಾವು ಋಣಿಯಾಗಿದ್ದೇವೆ ಎಂದು ಅವರು ಒಪ್ಪಿಕೊಳ್ಳುತ್ತಾರೆ. ಯಾರಿಗೆಲ್ಲ? ಸ್ವರೂಪ ದಾಮೋದರಿಗೆ, ರಘುನಾಥ ಗೋಸ್ವಾಮಿ ಇವರಿಗೆಲ್ಲ ಋಣಿಯಾಗಿದ್ದೇನೆ. ದಿವ್ಯ ಸಾಹಿತ್ಯವನ್ನು ರಚಿಸುವ ಬಗ್ಗೆ ಇದು. ದಿಸ್ ಇಸ್ ದಿವ್ಯ ಸಾಹಿತ್ಯ ಅಂದ್ರೆ ಈ ರೀತಿ. ನಮ್ದೇನು ಕೊಡ್ಲಿಕ್ಕಿಲ್ಲ. ವಿದ್ವಾಂಸರು ಮತ್ತು ಸಂಶೋಧಕರು ಎಂದು ಹೇಳಿಕೊಳ್ಳುವವರೆಗೆ ಇವು ಉದ್ದಿಷ್ಟವಲ್ಲ. ಈ ಪ್ರಕ್ರಿಯೆ ಅಂದರೆ ಮಹಾಜನ ಏನಗತಾಸ ಪಂಥ, ಅಂದ್ರೆ ಮಹಾಜನ ನಡೆದ ದಾರಿ. ವ್ಯಕ್ತಿಯು ಮಹಾಪುರುಷರು ಮತ್ತು ಆಚಾರ್ಯರನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕು. ನೋಡಿ, ಅದಕ್ಕೆ ಒಂದು ಪ್ರಭುಪಾದಿ ಫೌಂಡರ್ ಆಚಾರ್ಯ. ನಾವು ಅವರನ್ನು ಕಟ್ಟುನಿಟ್ಟಾಗಿ ಎಂತ ಹೇಳಿದ್ದಾರೆ ಇಲ್ಲಿ, ಅನುಸರಿಸಬೇಕು. ಎಸ್, ಆಚಾರ್ಯವಾನ್ ಪುರುಷೋ ವೇದ. ಆಚಾರ್ಯರ ಅನುಗ್ರಹ ಪಡೆದವನು ಎಲ್ಲವನ್ನು ತಿಳಿದಿರುತ್ತಾನೆ. ಎಸ್, ಯಾರಿಗೆ ಆಚಾರ್ಯರ ಪ್ರಭುಪಾದ ಆಶೀರ್ವಾದ ಸಿಗಿರ್ತಾನೆ ಅವನಿಗೆಲ್ಲವೂ ತಿಳಿತದೆ. ಕವಿರಾಜ ಗೋಸ್ವಾಮಿ ಅವರು ಮಾಡಿದ ಈ ಹೇಳಿಕೆಯು ಎಲ್ಲ ಪರಿಶುದ್ಧ ಭಕ್ತರಿಗೂ ಬಹಳ ಮೌಲಿಕವಾದದ್ದು.
ಕೆಲವು ಸಲ ಪ್ರಾಕೃತ ಸಹಜರು ತಮ್ಮ ಗುರುಗಳಿಂದ ಸತ್ಯವನ್ನು ಶ್ರವಣ ಮಾಡಿದೆವೆಂದು ಹೇಳಿಕೊಳ್ಳುತ್ತಾರೆ. ನೋಡಿ, ಅವ್ರು ಮಾಡಲಿಲ್ಲ ಸಹಜಿಯರು. ಆದರೆ ಸದ್ಗುರುಗಳಲ್ಲದವರಿಂದ ಕೇವಲ ಶ್ರವಣ ಮಾಡಿದರಿಂದಲೇ ವ್ಯಕ್ತಿಯು ದಿವ್ಯ ಜ್ಞಾನ ಪಡೆಯುವುದಿಲ್ಲ. ಯಾರೆಲ್ಲ ಸದ್ಗುರು ಅಲ್ಲ, ಅವರಿಂದ ಶ್ರವಣ ಮಾಡಿದರೆ ದಿವ್ಯ ಜ್ಞಾನ ಸಿಗುವುದಿಲ್ಲ. ಗುರುಗಳು ಸದ್ಗುರುಗಳಾಗಿರಬೇಕು ಮತ್ತು ಅವರು ತಮ್ಮ ಸದ್ಗುರುಗಳಿಂದ ಶ್ರವಣ ಮಾಡಿರಬೇಕು. ಗುರು ಮೀನ್ಸ್ ಯು ಶುಡ್ ಬೋನಫೈಡ್ ಸದ್ಗುರು. ಮತ್ತೆ ಅವರು ತಮ್ಮ ಸದ್ಗುರುಗಳಿಂದ, ಅವರ ಸದ್ಗುರು ಯಾರನ್ನು ನೋಡ್ಬೇಕು ನಾವು. ಆಗ ಮಾತ್ರ ಅವರ ಸಂದೇಶವು ಶ್ರೇಷ್ಠವೆಂದು ಒಪ್ಪಿಕೊಳ್ಳಬಹುದು. ಆಗ ಮಾತ್ರ ಆಗ್ತದೆ, ಇಲ್ಲದಿಲ್ಲ. ಪ್ರಭು ಕೃಷ್ಣನು ಇದನ್ನು ಭಗವದ್ಗೀತೆಯಲ್ಲಿ 4.1 ದೃಢಪಡಿಸುತ್ತಾನೆ. ಇವಂ ವ್ಯವಸತಿ ಯೋಗಂ ಪ್ರೋಗಂ ಅವ್ಯಯಂ ವ್ಯವಸ್ವಾನ್ ಮನವೇ ಪ್ರಾಹ ಮನು ಇಕ್ಷಾಕವೇ ಅಬ್ರವಿತ್. ಪರಮಪ್ರಭು ಹೇಳಿದನು, ನಾನು ಅವ್ಯಯನಾದ ಯೋಗ ವಿಜ್ಞಾನವನ್ನು ಸೂರ್ಯದೇವನಾದ ವ್ಯವಸ್ವಾನಿಗೆ ಬೋಧಿಸಿದೆ. ವ್ಯವಸ್ವಾನ್ ಇದನ್ನು ಮನುಕುಲ ಪುತ್ರರಾದ ಮನುವಿಗೆ ಬೋಧಿಸಿದನು. ಮನು ಇಕ್ಷಾಕಿಗೆ ಬೋಧಿಸಿದನು. ಎಲ್ಲ ನಮಗೆ ಗೊತ್ತುಂಟು. 4.1 ಈ ರೀತಿ ಗುರು ಪರಂಪರೆಯಲ್ಲಿ ಬರುವಂತದ್ದು. ಈ ರೀತಿಯಲ್ಲಿ ಈ ಸಂದೇಶ ಶ್ರೇಷ್ಠ ಗುರುಗಳನ್ನು ಶ್ರೇಷ್ಠ ಶಿಷ್ಯನಿಗೆ, ಶ್ರೇಷ್ಠ ಆಧ್ಯಾತ್ಮಿಕ ಗುರು ಶಿಷ್ಯ ಪರಂಪರೆಯ ಮೂಲಕ ಪ್ರಸಾರವಾಗಿದೆ. ಹಾಗೆ ಗುರು ಕೂಡ ಶ್ರೇಷ್ಠ, ಶಿಷ್ಯ ಕೂಡ ಯಾರು ತೆಗೆದುಕೊಳ್ಳ ನಾವು ಕೂಡ ಶ್ರೇಷ್ಠ. ಓಕೆ. ಈ ರೀತಿಯಲ್ಲಿ ಈ ಸಂದೇಶವು ಶ್ರೇಷ್ಠ ಗುರುಗಳಿಂದ ಶ್ರೇಷ್ಠ ಶಿಷ್ಯನಿಗೆ, ಶ್ರೇಷ್ಠ ಆಧ್ಯಾತ್ಮಿಕ ಗುರು ಶಿಷ್ಯ ಪರಂಪರೆ ಮೂಲಕ ಪ್ರಸಾರವಾಯಿತು. ಇಂದಿನ ಶ್ರೀಲ ಕವಿರಾಜ್ ಗೋಸ್ವಾಮಿಗಳು 6 ಜನ ಗೋಸ್ವಾಮಿಗಳ ಪಾದಕಮಲಗಳಲ್ಲಿ ತಮ್ಮ ಶ್ರದ್ಧೆಯನ್ನು ವ್ಯಕ್ತಪಡಿಸುವ ಮೂಲಕ ಈ ಅಧ್ಯಾಯವನ್ನು ಮುಕ್ತಾಯ ಮಾಡಿದ್ದಾರೆ. ಹೀಗೆ ಅವರು ಶ್ರೀ ಚೈತನ್ಯ ಚರಿತಾಮೃತವೆಂಬ ದಿವ್ಯ ಸಾಹಿತ್ಯವನ್ನು ಪ್ರಸ್ತುತಪಡಿಸಲು ಸಮರ್ಥರಾದರು. ನೆಕ್ಸ್ಟ್ ಶ್ಲೋಕ. ಇದು ಮೀನ್ ಅಂತಂದ್ರೆ ಗುರು ಶಿಷ್ಯ ಪರಂಪರೆ. ಲಾಸ್ಟ್ ಶ್ಲೋಕ 313. ಶ್ರೀ ರೂಪ ರಘುನಾಥ ಪದೇಯಾರಾಸ ಚೈತನ್ಯ ಚರಿತಾಮೃತ ಗಾಯ ಕೃಷ್ಣ ದಾಸ. ಶ್ರೀ ರೂಪ ಮತ್ತು ಶ್ರೀ ರಘುನಾಥ್ ಪದತಲದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ, ಆ ಮಹನೀಯರು ನಡೆದ ಆದಿಯಲ್ಲಿ ನಡೆಸುತ್ತಾ ಕೃಷ್ಣದಾಸನಾದ ನಾನು ಶ್ರೀ ಚರಿತಾಮೃತವನ್ನು ಕಥಿಸುತ್ತೇನೆ. ನೋಡಿ ಎಷ್ಟು ಹಂಬಲ್, ತುಂಬಾ ಹಂಬಲ್. ಶ್ರೀ ಚೈತನ್ಯ ಚರಿತಾಮೃತದ ಮಧ್ಯದಲ್ಲಿ ಈ ಚೈತನ್ಯ ಮಹಾಪ್ರಭು ಮತ್ತು ರಮಣರಾಯರ ನಡುವೆ ಸಂವಾದ ಎನ್ನುವ 8ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಇಲ್ಲಿಗೆ ಮುಗಿಯಿತು. ನಾಳೆಯಿಂದ ನಾನು ಮೋಸ್ಟ್ಲಿ ಒಂದೊಂದು ಚಾಪ್ಟರ್ ಮಾಡ್ತೇನೆ. ಹರೇ ಕೃಷ್ಣ, ಆಗ ಬೇಗ ಮುಗಿಯುತ್ತದೆ. ಹರೇ ಕೃಷ್ಣ. ಪ್ರಶ್ನೆ ಅಂತ ಕೇಳ್ಬೋದು. ಹರೇ ಕೃಷ್ಣ, ಹ್ಯಾಂಡ್ ರೈಸ್ ಮಾಡ್ಬೋದು ಅಂತ. ಹರೇ ಕೃಷ್ಣ. ಯಾವ ಪ್ರಶ್ನೆ ಇಲ್ವಾ? ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ವಂಚಕಲ್ಪತರು ವಿಶ್ವ ಕೃಪಾ ಸಿಂಧು ವ್ಯವಚ ನಮ್ಮ ಪಾವನಿಯಭ್ಯೋ ವೈಷ್ಣವ್ಯೋಭ್ಯೋ ನಮೋ ನಮ. ಅನಂತ ಕೋಟಿ ವೈಷ್ಣವೊಂದಿಗೆ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ವಿಜಯ್. ಹರೇ ಕೃಷ್ಣ. ಧನ್ಯವಾದ. 1 ನಿಮಿಷ. ಹರೇ ಕೃಷ್ಣ. ಧನ್ಯವಾದ.